ಕೋವಿಡ್ ಮಹಾಮಾರಿಯಿಂದಾಗಿ ಸಂಕಷ್ಟಕ್ಕೀಡಾದ ಪತ್ರಕರ್ತ ಮಿತ್ರರಿಗೆ ಅವಶ್ಯಕ ಸಾಮಗ್ರಿಗಳ ರೇಷನ್ ಕಿಟ್ ಅನ್ನು ಸೌದಿ ಅರೇಬಿಯಾ ಯೂನಿವರ್ಸಲ್ ಗ್ರೂಪ್ ಹಾಗೂ ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಸಹಕಾರದೊಂದಿಗೆ ವಿತರಿಸಲಾಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಹೊಸಂಗಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯ ಕೆಆರ್ ಜಯಾನಂದ್ ಪತ್ರಕರ್ತರಿಗೆ ಕಿಟ್ಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್, ಉದ್ಯಾವರ ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಆರಿಫ್ ಮಂಚಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಕೆಲಸಕ್ಕೆ ಹೋಗದೇ ಇರುವಂತಹ ಒಂದು ಸಾಹಚರ್ಯದಲ್ಲಿ ನಾವು ಅನುಭವಿಸುತ್ತಿದ್ದೇವೆ. ವ್ಯಾಪಾರಿಗಳಿಗೆ ಅಂಗಡಿ ತೆರೆದು ವ್ಯಾಪಾರ ಮಾಡೋದಕ್ಕೂ ಸಹ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾಯಿದೆ. ಖಂಡಿತವಾಗಿಯೂ ಜನರು ಎಚ್ಚೆತ್ತುಕೊಂಡು ಈ ಕೊರೋನಾ ವೈರಸ್ಸಿಗೆ ಎದುರಾಗಿರುವಂತಹ ಜಾಗೃತೆಯಿಂದ ಕೆಲಸ ಮಾಡುವಂಥ ಅವಶ್ಯಕತೆ ಇಂದು ಹೆಚ್ಚಾಗ್ತಾಯಿದೆ. ಆ ಸಂದರ್ಭದಲ್ಲಿ ಪತ್ರಕರ್ತರು ತಮ್ಮ ಸಹೋದ್ಯೋಗಿಗಳಿಗೆ ಸಹಾಯ ಮಾಡೋದಕ್ಕೆ ಬೇಕಾಗಿ ಒಂದು ದೊಡ್ಡ ರೀತಿಯ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಪತ್ರಕರ್ತರಂದರೆ ದೊಡ್ಡ ಸಂಬಳ ಪಡೆದುಕೊಂಡು ಜೀವನ ಸಾಗಿಸುವ ಪತ್ರಕರ್ತರೆಲ್ಲ ಇಲ್ಲಿರುವುದು. ಸ್ವಾಭಾವಿಕವಾಗಿ ಸಣ್ಣ ಸಣ್ಣ ವಾರ್ತೆಯನ್ನು ಕೊಟ್ಟು ಅದರಿಂದ ದೊರೆಯುವಂಥ ಸಣ್ಣ ಮೊತ್ತದ ಸಂಬಳ ದೊರಕುವಂಥ ಸಾಧಾರಣ ಪತ್ರಕರ್ತರಾಗಿದ್ದಾರೆ ಇಲ್ಲಿರುವವರು. ಕೆಲಸ ಮಾಡಿದರೆ ಮಾತ್ರವೇ ಅವರಿಗೆ ಹಣ ಸಿಗುವಂಥ ಪತ್ರಕರ್ತರು. ಆ ಕೊರೋನಾ ವೈರಸ್ನ ಎಡೆಯಲ್ಲಿ ಸಹ ಇಲ್ಲಿನ ಜನರ ಕಷ್ಟವನ್ನು ತಿಳಿಸೋದಕ್ಕೆ ಬೇಕಾಗಿ ನಿರಂತರವಾಗಿ ಪ್ರಯತ್ನ ಬರುವಂಥ ಪತ್ರ, ದೃಶ್ಯ ಮಾಧ್ಯಮ ಸಂಗಾತಿಗಳಿಗೆ